ಕಾರ್ಮಿಕ ಸುಧಾರಣೆ, ವಿದೇಶಿ ನೇರ ಹೂಡಿಕೆ ಮತ್ತು ಖಾಸಗೀಕರಣ ಸೇರಿದಂತೆ ಕೇಂದ್ರ ಸರ್ಕಾರದ ಕಾರ್ಮಿಕರ ವಿರೋಧಿ ನೀತಿಗಳ ವಿರುದ್ಧ ಮತ್ತು ಕನಿಷ್ಠ ವೇತನ ಹಾಗೂ ಸಾಮಾಜಿಕ ಸುರಕ್ಷತೆ ಸೇರಿದಂತೆ ಕಾರ್ಮಿಕ ವರ್ಗದ ಹಲವು ಬೇಡಿಕೆಗಳ ಈಡೇರಿಕೆಗೆ ಆಗ್ರಹಿಸಿ ಕಾರ್ಮಿಕರ ಒಕ್ಕೂಟಗಳ ಕರೆಯಂತೆ ನಗರದಲ್ಲಿ ಪ್ರತಿಭಟನೆ ನಡೆಯಿತು. ಕಾರ್ಮಿಕ ಸಂಘಟನೆಗಳ ಜಂಟಿ ವೇದಿಕೆಯ ದಕ್ಷಿಣ ಕನ್ನಡ ಜಿಲ್ಲಾ ಸಮಿತಿಯ ನೇತೃತ್ವದಲ್ಲಿ ನಗರದ ಪುರಭವನದ ಎದುರು ಜಮಾಯಿಸಿದ ಪ್ರತಿಭಟನಾಕಾರರು ತಮ್ಮ ಬೇಡಿಕೆಗಳ ಈಡೇರಿಕೆಗೆ ಒತ್ತಾಯಿಸಿದರು. ಸುಮಾರು 14 ಸಂಘಟನೆಗಳು ಪ್ರತಿಭಟನೆಯಲ್ಲಿ ಭಾಗವಹಿಸಿವೆ. ಇನ್ನು ಹಳೆಬಂದರು ಸಗಟು ಮಾರುಕಟ್ಟೆಯಲ್ಲಿ ಹಮಾಲಿ ಕಾರ್ಮಿಕರು ಮುಷ್ಕರವನ್ನು ಬೆಂಬಲಿಸಿದ್ದಾರೆ. ಇದರಿಂದ ದಿನಾಲು ಚಟುವಟಿಕೆಯಿಂದ ಕೂಡಿರುವ ಮಾರುಕಟ್ಟೆ ಇಂದು ಸ್ತಬ್ಧಗೊಂಡಿದೆ. ಈ ಸರ್ಕಾರ ಅಧಿಕಾರಕ್ಕೆ ಬರಬೇಕಾದ್ರೆ ಕಳೆದ 5 ವರ್ಷಗಳ ಅವಧಿಯಲ್ಲಾಗಿರ್ಬೋದು ಅಥವಾ 2ನೇ ಅವಧಿಗೆ ಈ ಸಲ ಬಂದಿರತಕ್ಕಂಥ ಸಂದರ್ಭದಲ್ಲಿ ಆಗಿರ್ಬೋದು, ಈ ಸರ್ಕಾರ ಯಾರ ಪರವಾಗಿದೆ ಬಹಳ ಕ್ಲಿಯರ್ ಆಗಿ ಒಂದು ಕಾಣ್ತಾ ಇದೆ. ಈ ಸರ್ಕಾರ ನಮ್ಮ ದೇಶದ ಕಾರ್ಪೊರೇಟ್ ಕಂಪನಿಗಳ ಪರವಾಗಿ ಅವರ ನೀತಿಗಳು ಇದೇ ಹೊರತು ಈ ದೇಶದ ದುಡಿಯುವ ವರ್ಗದ ಪರವಾಗಿ ಅವರ ನೀತಿಗಳು ಇಲ್ಲ ಅನ್ನೋದು ಇವತ್ತು ಸಾಬೀತಾಗಿದೆ. ಎಲ್ಲ ಬಿಟ್ಟು ಕಾರ್ಮಿಕರಿಗೆ ವಿರುದ್ಧವಾದ ಕ್ರಮಗಳನ್ನು ಮಾಡ್ತಾ ಇದೆ. ಕಾರ್ಮಿಕ ಕಾನೂನುಗಳನ್ನ ತೊಡೆದು ಹಾಕಿ ಸಂಹಿತೆಗಳನ್ನು ತರ್ತಾ ಇದೆ. ಕಾರ್ಮಿಕರ ಹಕ್ಕುಗಳನ್ನು ಕೆಲವು ಹಕ್ಕುಗಳನ್ನು ಅದರಲ್ಲಿ ತೆಗೆದು ಹಾಕಿದ್ದಾರೆ. ಇಂಥ ಒಂದು ಪರಿಸ್ಥಿತಿ ಕಾರ್ಮಿಕರಿಗೆ ಇರುವಾಗ ಈ ಕಾರ್ಮಿಕರು ಮುಷ್ಕರ ಮಾಡದೆ ಬೇರೆ ಯಾವುದೇ ಸಾಧ್ಯತೆಗಳು ಇಲ್ಲದ ಕಾರಣ ನಾವು ಈ ಮುಷ್ಕರಕ್ಕೆ ಇಟ್ಟಿದ್ದೇವೆ.